ದೇಶದಾದ್ಯಂತ ಕಾಡುತ್ತಿರುವ ದೊಡ್ಡ ಸಮಸ್ಯೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ. ಯುಪಿಎ ಸರ್ಕಾರ ಹಾಗೂ ಎನ್ಡಿಎ ಸರ್ಕಾರದ ಬಗ್ಗೆ ಅನೇಕ ಜನರು ಚರ್ಚೆ ಮಾಡುವಂತಹ ಸಂದರ್ಭ ಬಂದಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಅವರು ಹೇಳಿದರು. ಅವರು ನಗರದ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇಂಧನ ಬೆಲೆ ಏರಿಕೆಯಿಂದಾಗಿ 70% ಬೋಟ್ಗಳು ಲಂಗರು ಹಾಕಿ ನಿಂತಿದೆ. ಒಂದು ಟ್ರಿಪ್ಗೆ 6 ಲಕ್ಷದವರೆಗೆ ಡೀಸೆಲ್ ಬೇಕಾಗುತ್ತೆ. ಇದರಿಂದಾಗಿ ತುಂಬಾ ನಷ್ಟ ಉಂಟಾಗಿದೆ ಎಂದು ಮೀನುಗಾರರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲಾ ವಾಹನ ಸವಾರರಿಗೂ ಇದರಿಂದ ಬಹಳ ತೊಂದರೆಯುಂಟಾಗಿದೆ. ಬಹುಶಃ ಇಂತಹ ಒಂದು ಪರಿಸ್ಥಿತಿ ದೇಶದ ಇತಿಹಾಸದಲ್ಲೇ ಈವರೆಗೆ ಬಂದಿಲ್ಲ ಎಂದು ಹೇಳಿದರು. ಯುಪಿಎ ಸರ್ಕಾರ ಮತ್ತು ಎನ್ಡಿಎ ಸರ್ಕಾರದ ಬಗ್ಗೆ ಇವತ್ತು ಅನೇಕ ಜನ ಚರ್ಚೆ ಮಾಡುವಂತಹ ಸಂದರ್ಭ ಬಂದಿದೆ. ಎಲ್ಲಾ ವಸ್ತುಗಳ ಬೆಲೆ ಏರಿದೆ. ದಿನಬಳಕೆ ವಸ್ತುಗಳಿರ್ಬೋದು ಅಥವಾ ಪ್ರತಿಯೊಂದು ವಸ್ತು ಕೂಡ ಇವತ್ತು ಆಟೋ, ಟ್ಯಾಕ್ಸಿ, ಗೂಡ್ಸ್ ವಾಹನಗಳು, ಬಸ್ಸು, ಬೋಟ್ಗಳು ಇವತ್ತು 70% ಬೋಟ್ಗಳು ಇವತ್ತು ಲಂಗರ್ ಹಾಕಿ ನಿಂತಿದ್ದಾವೆ, ಓಡಾಡ್ತಾ ಇಲ್ಲ. ಒಂದು ಟ್ರಿಪ್ಪಿಗೆ 5 ರಿಂದ 6 ಲಕ್ಷ ರೂಪಾಯಿಯ ಡೀಸೆಲ್ ಅವರಿಗೆ ಒಂದು ವಾರಕ್ಕೆ ಬೇಕಾಗ್ತದೆ. ಒಮ್ಮೆ ಒಂದು ಟ್ರಿಪ್ ಹೋಗಿ ವಾಪಸ್ ಬರಬೇಕಾದ್ರೆ 5 ರಿಂದ 6 ಲಕ್ಷ ರೂಪಾಯಿಯ ಡೀಸೆಲ್. ಅವರಿಗೆ 6 ಲಕ್ಷದಷ್ಟು ಮೀನು ಕೂಡ ಬರೋದಿಲ್ಲ ಅನ್ನುವಂಥದ್ದು ಒಂದು ಬೋಟ್ನವರು ಹೇಳ್ತಾ ಇದ್ದಾರೆ. ಡೀಸೆಲ್ಗೆ ಮತ್ತು ಅಲ್ಲಿಯ ಜನರ ಸಂಬಳಕ್ಕೆ ಕೂಡ ಸಾಕಾಗುವುದಿಲ್ಲ ಅನ್ನುವಂಥ ವಿಚಾರ ಇವತ್ತು ಬೋಟ್ನವರು 70% ಬೋಟ್ ನಿಂತು ಹೋಗಿದ್ದಾವೆ. ಬಳಿಕ ಮಾಜಿ ಸಚಿವ ರಮಾನಾಥ್ ರೈ ಮಾತನಾಡಿ, ಇಂಧನ ಬೆಲೆ ಏರಿಕೆಯಾದ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚಳವಾಗ್ತಾ ಇದೆ. ಪ್ರತಿಯೊಂದು ವಸ್ತುಗಳ ಬೆಲೆಯೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಇದೆ, ಇನ್ನೊಂದು ಕಡೆ ಆರ್ಥಿಕ ಸಮಸ್ಯೆ ಕೂಡ ಇದೆ. ಇಂತಹ ಸಂದರ್ಭದಲ್ಲೂ ಬೆಲೆ ಏರಿಕೆಯಾಗಿ ಜನಸಾಮಾನ್ಯರು ಸಂಕಷ್ಟದ ಪರಿಸ್ಥಿತಿ ಎದುರಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಡೀಸೆಲ್ ಪೆಟ್ರೋಲಿಗೆ ಅದರಿಂದಾಗಿ ಅದರ ಪರಿಣಾಮ ದಿನಬಳಕೆ ವಸ್ತುಗಳು ಜಾಸ್ತಿ ಆಗಲಿಕ್ಕೆ ಕಾರಣ. ಪ್ರತಿಯೊಂದು ವಸ್ತುಗಳ ಇವತ್ತು ದರ ಜಾಸ್ತಿ ಆಗಿದೆ. ಒಂದು ಕಡೆ ನಿರುದ್ಯೋಗ ಸಮಸ್ಯೆನೂ ಕೂಡ ಇದೆ, ಆರ್ಥಿಕ ಸಮಸ್ಯೆ ಕೂಡ ಇದೆ. ನಮ್ಮ GDP ಗ್ರೋತ್ ಅದು ಕೂಡ ಕಡಿಮೆ ಆಗಿದ್ದು ತಾವು ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಈ ವೇಳೆ ಮಾಜಿ ಸಚಿವ ರಮಾನಾಥ್ ರೈ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಲೀಂ, ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ವಿಶ್ವಾಸ್ ದಾಸ್ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು.